ಮುಂಬೈ ಉದ್ಯಮಿ ವಶಿಷ್ಠ ಯಾದವ್ ಕೊಲೆ ಪ್ರಕರಣವನ್ನು ಭೇದಿಸಿರುವ ಹಿರಿಯಡ್ಕ ಠಾಣೆ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೃತ ವಶಿಷ್ಠ ಯಾದವ್ ಮಾಲೀಕತ್ವದ ಮಾಯಾ ಡೇ ಲೇಡೀಸ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಜಿ ಸಿಬ್ಬಂದಿ, ಮೂಲತಃ ದಿಲ್ಲಿ ನಿವಾಸಿ ಸುಮಿತ್ ಮಿಶ್ರಾ, ಉಡುಪಿಯ ಎಕೆಎಂಎಸ್ ಬಸ್ ಸಿಬ್ಬಂದಿಗಳಾದ ಅಬ್ದುಲ್ ಶಕೂರ್, ಅವಿನಾಶ್ ಕರ್ಕೇರ, ಮೊಹಮ್ಮದ್ ಶರೀಫ್ ಬಂಧಿತ ಆರೋಪಿಗಳು. ಮೃತ ವಶಿಷ್ಠ ಸಾಯುವುದಕ್ಕೂ ಮೊದಲು ಪತ್ನಿ ನೀತಾಳಿಗೆ ವಿಡಿಯೋ ಕರೆ ಮಾಡಿದ್ರು. ಕರೆಯಲ್ಲಿ ನಾನು ಸ್ನೇಹಿತ ಸೈಫ್ ಹಾಗೂ ಅಕ್ರಮ್ ಜೊತೆ ಇರುವುದಾಗಿ ಹೇಳಿದ್ರು. ವಿಡಿಯೋ ಕರೆಯಲ್ಲೂ ಕೂಡ ಪತಿ ಸೈಫ್ ಹಾಗೂ ಅಕ್ರಮ್ ಜೊತೆ ಇರುವುದು ನೋಡಿದ್ರು. ಹೀಗಾಗಿ ಮೃತರ ಪತ್ನಿ ನೀತಾ ಯಾದವ್ ಸ್ನೇಹಿತರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು. ಇದೀಗ ಸಂಶಯ ಬಲವಾಗಿದ್ದು ಎಕೆಎಂಎಸ್ ಬಸ್ ಮಾಲೀಕ ಸೈಫ್ ಹುಡುಗರೇ ಅಂಧರಾಗಿದ್ದಾರೆ. ನ್ಯೂ ಮುಂಬೈಯಲ್ಲಿ ಹೋಟೆಲ್ ಉದ್ಯಮ ನಡೆಸುತ್ತಿದ್ದ ಮೃತ ವಶಿಷ್ಠ ಉಡುಪಿಗೆ ಆಗಮಿಸಿದ್ಯಾಕೆ? ಉಡುಪಿ ತಾಲೂಕಿನ ಕುಕ್ಕೆಹಳ್ಳಿ ಗ್ರಾಮಕ್ಕೆ ವಶಿಷ್ಠ ತಾನಾಗೆ ಆಗಮಿಸಿದ್ದ ಅಥವಾ ಆರೋಪಿಗಳೇ ಕೊಂದು ಕುಕ್ಕೆಹಳ್ಳಿಯಲ್ಲಿ ಎಸೆದು ಹೋಗಿದ್ರ? ಜೊತೆಗೆ ಕೊಲೆಗೆ ಕಾರಣವಾದ್ರು ಏನು ಅನ್ನೋದು ಇನ್ನಷ್ಟೇ ಬಹಿರಂಗವಾಗಬೇಕಿದೆ. ಹಿರಿಯಡ್ಕ ಪೊಲೀಸ್ ಠಾಣೆಯ ಬೆಳ್ಳಂಪಳ್ಳಿ ದೊಡ್ಡನಗುಡ್ಡಿಯಲ್ಲಿ ಫೆಬ್ರವರಿ 10ರಂದು ಕೊಲೆಯಾದ ಸ್ಥಿತಿಯಲ್ಲಿ ವಶಿಷ್ಠ ಶವ ಪತ್ತೆಯಾಗಿತ್ತು. ಮೊದಲಿಗೆ ಅಪರಿಚಿತ ವ್ಯಕ್ತಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಹಿರಿಯಡ್ಕ ಪೊಲೀಸರು ತನಿಖೆ ಚುರುಕು ಮಾಡಿದ್ರು. ಉಡುಪಿ ಪೊಲೀಸ್ ಅಧೀಕ್ಷಕ ವಿಷ್ಣುವರ್ಧನ್ ಮಾರ್ಗದರ್ಶನದಲ್ಲಿ ತಂಡವನ್ನು ರಚಿಸಲಾಗಿತ್ತು. ಈ ತಂಡದ ಮುಂಚೂಣಿಯಲ್ಲಿದ್ದ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಹಿರಿಯಡ್ಕ ಪಿಎಸ್ಐ ಅವರ ತಂಡ ಕೊಲೆ ಪ್ರಕರಣದಲ್ಲಿ ಉಪಯೋಗಿಸಿದ ಕಾರು ಸಮೇತ 4 ಆರೋಪಿಗಳನ್ನು ಉಡುಪಿಯಲ್ಲಿ ಬಂಧಿಸಿದ್ದಾರೆ. ಈ ಬಗ್ಗೆ ಎಸ್ಪಿ ಕುಮಾರ್ ಚಂದ್ರ ಮಾಹಿತಿಯನ್ನ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ನಾವು 4 ಆರೋಪಿಗಳನ್ನು ಬಂಧಿಸಿದ್ದೇವೆ ಮತ್ತು ಮುಂದಿನ ತನಿಖೆಯನ್ನು ನಡೆಸುತ್ತಿದ್ದೇವೆ. ಆರೋಪಿಗಳು ಸುಮಿತ್ ಮಿಶ್ರಾ 23 ವರ್ಷ, ಇವನು ಮೂಲತಃ ಡೆಲ್ಲಿಯವನಾಗಿದ್ದು ಈ ಮುಂಬಯಿಯ ಮಾಯಾಬಾರ್ನಲ್ಲಿ ಸ್ಟೇವಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಎರಡನೇ ಆರೋಪಿ ಅಬ್ದುಲ್ ಶಕೂರ್ ಅಲಿಯಾಸ್ ಅಬ್ದು, ಇವನು ಎಕೆಎಂಎಸ್ ಬಸ್ಸಲ್ಲಿ ಡ್ರೈವರ್ ವೃತ್ತಿಯನ್ನು ನಿರ್ವಹಿಸ್ತಿರ್ತಾನೆ. ಮೂರನೇವನು ಅವಿನಾಶ್ ಕರ್ಕೇರ, ಮೂಡಬಿದ್ರೆ ನಿವಾಸಿ, ಇವನು ಕೂಡ ಎಕೆಎಂಎಸ್ ಬಸ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ನಾಲ್ಕನೇವನು ಮೊಹಮ್ಮದ್ ಶರೀಫ್, ಇವನು ಕೂಡ ಎಕೆಎಂಎಸ್ ಬಸ್ಸಲ್ಲಿ ಡ್ರೈವರ್ ಆಗಿ ಇರ್ತಾನೆ. ಇವನು ಕುಂಜಿಬೆಟ್ಟು ಉಡುಪಿಯ ನಿವಾಸಿಯಾಗಿದೆ. ಈ ಪ್ರಕರಣದ ತನಿಖೆ ಮುಂದುವರೆದಿದೆ. ಈ ಯಾವ ಕಾರಣಕ್ಕಾಗಿ ಈಗ ಮೇಲೆ ನಮಗೆ ಇದು ಹಿಂದಿನ ದ್ವೇಷದಿಂದ ಆದಂಥ ಕೊಲೆ ಎಂದು ಕಂಡು ಬಂದಿದೆ. ಆದರೂ ಕೂಡ ಹೆಚ್ಚಿನ ತನಿಖೆಯನ್ನು ಇವಾಗ ಮುಂದುವರಿಸಿದೆ.